ಈ ಒಂದು ವಿಚಾರವನ್ನು ಕ್ಯಾಂಪಸ್ ಮೆಂಟ್ ಆಫ್ ಇಂಡಿಯಾ ಖಂಡಿತವಾಗಿ ಖಂಡಿಸ್ತಾ ಇದೆ. ಯಾರೆಲ್ಲ ವಿದ್ಯಾರ್ಥಿನಿಯರನ್ನು ತೇಜೋವಧೆ ಮಾಡುವಂಥ ಪ್ರಯತ್ನಗಳು ಇವತ್ತು ಮಾಧ್ಯಮದ ಮುಖಾಂತರ ಕೂಡ ನಡೀತಾ ಇದೆ. ಇವತ್ತು ಇಂಟರಿಮ್ ಆರ್ಡರ್ ಆಗಿರ್ತದೆ ಕೋರ್ಟ್ ಮುಖಾಂತರ ಬಂದಿರುವಂಥದ್ದು. ಇಂತಹ ಸಂದರ್ಭದಲ್ಲಿ ಆ ಒಂದು ವಿಕ್ಟಿಮ್ಸ್ಗಳು ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಥ ವಿಕ್ಟಿಮ್ಸ್ಗಳು ಇವತ್ತು ಕೋರ್ಟ್ ಮೆಟ್ಟಿಲೇರಿದಂಥ ಈ ಒಂದು ಸಂದರ್ಭದಲ್ಲಿ ಅವರನ್ನು ಕೂಡ ತೇಜೋವಧ ಮಾಡುವಂಥ ಕಂಟೆಂಪ್ಟ್ ಆಫ್ ಕೋರ್ಟ್ನ ಅಂಡರಲ್ಲಿ ಬರುವಂಥ ಒಂದು ವಿಚಾರವನ್ನು ಕೂಡ ಇವತ್ತು ಮಾಧ್ಯಮಗಳು ಕೂಡ ಮಾಡ್ತಾ ಇದೆ. ಕೆಲವೊಂದು BJPಯ ನಾಯಕರುಗಳು ಕೂಡ ಮಾಡ್ತಾ ಇದ್ದಾರೆ. ಸಂಬಂಧಪಟ್ಟಂಥ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ಮಾಡುವಂಥ ಪ್ರಯತ್ನಗಳು ಇವತ್ತು ನಡೀತಿದೆ. ಈ ವಿಚಾರವಾಗಿ ನಿನ್ನೆ ಅಷ್ಟೇ ವಿದ್ಯಾರ್ಥಿನಿಯರು ಮತ್ತು ಪೋಷಕರು SP ಆಫೀಸಲ್ಲಿ ಕೂಡ ಹೋಗಿ ಕಂಪ್ಲೇಂಟ್ ಕೂಡ ದಾಖಲೆ ಮಾಡಿದ್ದಾರೆ. ಅವರ ಒಂದು ಆಂತರಿಕ ವಿಚಾರಗಳನ್ನು ಕೂಡ ಇವತ್ತೇನು ಮಾಡ್ತಿದ್ದಾರೆ, ಎಕ್ಸ್ಪೋಸ್ ಮಾಡುವಂಥ ಪ್ರಯತ್ನಗಳು ಇವತ್ತು ಕರ್ನಾಟಕ ಒಂದು ರಘುಪತಿ ಭಟ್ ಮತ್ತು ಅಲ್ಲಿನ ಆಡಳಿತ ಸಮಿತಿ ಆಗಿರ್ಬೋದು, ಮುಖ್ಯೋಪಾಧ್ಯಾಯರಾಗಿರ್ಬೋದು ಮಾಡಿರುವಂಥದ್ದಾಗಿರ್ತದೆ ದಾಖಲೆಯಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗ್ತಿರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಬಹಳಷ್ಟು ಬೆದರಿಕೆ ಕಾರ್ಯಗಳಾಗಿರ್ತದೆ, ವಿದ್ಯಾರ್ಥಿನಿಯರಿಗೆ ಬರುವಂಥದ್ದಾಗಿರ್ತದೆ. ವಿದ್ಯಾರ್ಥಿನಿಯರು ನಮ್ಮನ್ನು ಸಂಪರ್ಕಿಸ್ತಾ ಇದ್ದಾರೆ. ಬಹಳಷ್ಟು ಬೆದರಿಕೆ ಕಾರ್ಯಗಳನ್ನಾಗಿರ್ತದೆ. ಇವತ್ತು ಅವರಿಗೆ ಬರ್ತಿರುವಂಥ ಒಂದು ವಿಚಾರವನ್ನು ಇವತ್ತು ಬಹಳಷ್ಟು ಆತಂಕಕ್ಕೊಳಗಾಗಿದ್ದಾರೆ. ಕೋರ್ಟಿನ ಇಂಥ ಒಂದು ಡಿಸಿಷನ್, ಇಂಥ ಒಂದು ವಿಚಾರಣೆ ಇರುವಂಥ ಸಂದರ್ಭದಲ್ಲಿ ಅವರನ್ನು ಭಯಪಡಿಸುವಂಥವ್ರು ಯಾರು ಅಂತ ಹೇಳುವಂಥದ್ದು ಇಲ್ಲಿ ನಾನು ನೋಡಬೇಕಾಗಿರುವಂಥ ವಿಚಾರ. ಈ ನಿಟ್ಟಿನಲ್ಲಿ ಸೂಕ್ತವಾದಂಥ ತನಿಖೆಗಳಾಗಬೇಕು. ಯಾರು ಈ ಒಂದು ಬೆದರಿಕೆ ಕಾರ್ಯಗಳನ್ನು ನೀಡ್ತಾ ಇದ್ದಾರೆ, ಯಾರು ಈ ಒಂದು ದಾಖಲೆಗಳನ್ನು ಬಿಡುಗಡೆ ಮಾಡಿದ್ದಾರೆ, ಈ ವಿಚಾರವಾಗಿ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಕುಲಂಕುಷವಾದಂಥ ತನಿಖೆ ಮಾಡಬೇಕಂತಾಗಿರ್ತದೆ. ನಾವು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಒತ್ತಾಯಪಡಿಸ್ತಾ ಇದ್ದೇವೆ. ಎಲ್ಲಿ ಕೂಡ ಹಿಜಾಬ್ ಮತ್ತು ಕೇಸರಿ ಶಾಲೆಗೆ ಹೊಂದಿಕೆ ಮಾಡಿಕೊಂಡು ಒಂದು ಜಡ್ಜ್ಮೆಂಟ್ ಏನು ಆದೇಶ ಕೊಡುವಂಥದ್ದು ಅಷ್ಟು ಸಮಂಜಸವಾಗಿರುವಂಥ ವಿಚಾರ. ಅದು ಸಮಾಧಾನಕರವಾಗಿಲ್ಲ. ನಾವು ಅದನ್ನು ಒಪ್ಪಲಿಕ್ಕೆ ರೆಡಿ ಇಲ್ಲ. ಮುಂದೆ ನಾವು ಸೋಮವಾರ ಆಗಿರ್ತದೆ ಇವತ್ತೇನು ಇರುವಂಥ ವಿಚಾರಣೆ ಮುಂದುವರಿಯುವಂಥ ಹಂತದಲ್ಲಿ ನಮಗೆ ಸಂಪೂರ್ಣವಾದಂಥ ಭರವಸೆ ಇದೆ. ನಮ್ಮ ಪರವಾಗಿ ತೀರ್ಪು ಬರುತ್ತೆ ಅನ್ನುವಂಥದ್ರಲ್ಲಿ 100ಕ್ಕೆ 100 ನಮಗೆ ಭರವಸೆ ಇದೆ. ಇಲ್ಲಿಯಾದರೂ ನಮ್ಮ ವಿರುದ್ಧ ಬಂದರೆ ಕಾನೂನಾತ್ಮಕ ನೆಲೆಗಟ್ಟಿನಲ್ಲಿ ಸಂವಿಧಾನದ ಅಡಿಯಲ್ಲಿ ನಾವು ಮುಂದೆ ಕೂಡ ಹೋರಾಟವನ್ನು ಕಾನೂನಾತ್ಮಕ ನೆಲೆಗಟ್ಟಿನಲ್ಲಿ ಮುಂದುವರಿಸ್ತೇವೆ.